ಭಾರಿ ಮೇಘಸ್ಫೋಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ತತ್ತರಿಸಿದ್ದು ಕಲ್ಮಕಾರಿನಲ್ಲಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಹೊಳೆಯ ಅಬ್ಬರಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಕಲ್ಮಕಾರಿನಿಂದ ಕೊಪ್ಪಡ್ಕ, ಗುಳಿಕಾನ, ಶೆಟ್ಟಿಕಟ್ಟ ಸೇರಿದಂತೆ ಮುಂತಾದ ಪ್ರದೇಶಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಮಳೆಯ ಅವಾಂತರದಿಂದಾಗಿ 200ಕ್ಕೂ ಅಧಿಕ ಮನೆಗಳಿಗೆ ಸಂಪರ್ಕ ಕಡಿತಗೊಂಡಿದ್ದು 6 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. 6 ಕುಟುಂಬಗಳ 21 ಮಂದಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಸ್ಥಳದಲ್ಲೇ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಕ್ಕಾಂ ಹೂಡಿದ್ದಾರೆ. ಜೊತೆಗೆ ಗ್ರಾಮದ ಜನರು ಸುರಕ್ಷಿತ ಸ್ಥಳದಲ್ಲಿ ಇರುವಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಳೆ ಬಂದು ಇಷ್ಟೆಲ್ಲ ಸಮಸ್ಯೆಗಳಾದರೂ ಸರ್ಕಾರ ಮಾತ್ರ ಯಾವುದೇ ಪರಿಹಾರವನ್ನು ನೀಡದೆ ಕಾಳಜಿ ಕೇಂದ್ರಕ್ಕೆ ಬಿಟ್ಟು ಪರಿಹಾರದ ಭರವಸೆ ನೀಡಿದ್ದು ಬಿಟ್ಟರೆ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಸಂತ್ರಸ್ತರು ಬೇಸರವನ್ನು ಹೊರಹಾಕಿದರು. ನಮ್ಮಲ್ಲಿ ಗುಡ್ಡಗುಸಿತ ಸರ್ 18ನೇ ಇಸ್ವಿನಲ್ಲಿ ಆದಂಥ ಗುಡ್ಡಗುಸಿತ ಅದೇ ಥರ ಬಿರುಕು ಬಿಟ್ಟು ಈಗಲೂ ಉಂಟು. ಈ ವರ್ಷ ನಮಗೆ ಜಾಸ್ತಿ ಮೇಘಸ್ಫೋಟದಿಂದ ಎಷ್ಟೋ ಒಂದು 200 ಲೋಡ್ಗಿಂತ ಜಾಸ್ತಿ ಮರ ಬಂದಿದೆ. ಅದೆಲ್ಲ ಬಂದರೆ ನಮಗೆ ಬರಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ. ಮೊನ್ನೆಲ್ಲ ಸೇತುವೆ ಎಲ್ಲ ಮುಳುಗಿ ಬ್ಲಾಕ್ ಎಲ್ಲ ಆಗಿತ್ತು. ಹಾಗಾಗಿ ಇವತ್ತು ನಾವು ಈ ಕಡೆ ಬಂದಿದ್ದೀವಿ. ಅಲ್ಲಿ ಆ ಕಡೆ ಹೋಗ್ಲಿಕ್ಕೆ ರೋಡೇ ಭಯಂಕರ ಹೊಂಡ ಗುಂಡಿಯಲ್ಲಾಗಿ ಬರ್ಲಿಕ್ಕೆ ಆಗೋದಿಲ್ಲ. ಜೋರು ಮಳೆ ಬಂದರೆ 2018ರಿಂದ ನಮ್ಮನ್ನು ಇಲ್ಲಿ ಕಾಳಜಿ ಕೇಂದ್ರದಿಂದ ಶಿಫ್ಟ್ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಶಿಫ್ಟ್ ಮಾಡಿ ಅಧಿಕಾರಿಗಳ ಬಂದು ಶಿಫ್ಟ್ ಮಾಡ್ತಾರೆ. ಆದರೆ ಖಾಲಿ ಬಂದು ಆಶ್ವಾಸನೆ ಮಾತ್ರ ಕೊಡೋದು, ಯಾವುದೇ ಪರಿಹಾರ ಕೂಡ ಸಿಗಲಿಲ್ಲ. ಹಲವಾರು ಜಾಗಗಳಲ್ಲಿ ಸ್ಥಳ ಗುರುತಿಸಿ ನಮಗೆ ಮನೆ ನಿರ್ಮಾಣ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಅದು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಮತ್ತು ಯಾವುದೇ ಸಹಾಯ ಕೂಡ ಮಾಡಲಿಲ್ಲ. ಮತ್ತು ನಮಗೆ ಆ ಕಡೆಯಿಂದ ಬರಲಿಕ್ಕೆ ಮಳೆಗಾಲದಲ್ಲಿ ತುಂಬ ಶಾಲಾ ಕಾಲೇಜಿಗೆಲ್ಲ ಮಕ್ಕಳೆಲ್ಲ ಇರ್ತಾರೆ. ಹಾಗೆ ತುಂಬ ಜೋರು ಮಳೆ ಬಂದರೆ ಎಲ್ಲ ಸೇತುವೆ ಎಲ್ಲ ಮುಳುಗಿ ಹೋಗ್ತದೆ. ರಾತ್ರಿ ಮಳೆ ಬಂದರೆ ಬೆಳಿಗ್ಗೆ ಎಲ್ಲ ಸೇತುವೆ ಎಲ್ಲ ಒಂಥರ ಫುಲ್ಲು ಡ್ಯಾಮೇಜ್ ಆಗಿರ್ತದೆ. ಗುಡ್ಡ ಕುಸಿತ ಮತ್ತು ಜೋರು ಬರ್ತದೆ ಮಳೆ. ಆ ಕಡೆಯಿಂದ ನೀರು ಕೆಸರು ಮಿಶ್ರಿತ ಮಣ್ಣೆಲ್ಲ ಬರ್ತದೆ. ಹಾಗೆ ನಾವು ಶಾಲಾ ಕಾಲೇಜಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ತುಂಬ ಕಷ್ಟವನ್ನು ಅನುಭವಿಸ್ತಿದೆ.